ಬೈಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ನಾವುಂದ ಸಮೀಪದ ಬಡಾಕೆರೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಕಳವು ನಡೆದಿದ್ದು ಘಟನೆ ಬೆಳಕಿಗೆ ಬಂದಿದೆ. ಕನ್ನ ಹಾಕಿದ ಕಳ್ಳರು ದೇವಸ್ಥಾನದೊಳಗಿನ ಬೆಳ್ಳಿ ಆಭರಣ ಹಾಗೂ ಸಿಸಿಟಿವಿ ಡಿವಿಆರ್ ಹಾಗೂ ಟಿವಿಯನ್ನು ಕಳವುಗೈಯಲಾಗಿದೆ. ಕಳವಾದ ವಸ್ತುಗಳ ಒಟ್ಟು ಮೌಲ್ಯ ಅಂದಾಜು 10 ಲಕ್ಷಕ್ಕೂ ಅಧಿಕ ಎನ್ನಲಾಗಿದೆ. ಬೈಂದೂರು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಫೆಬ್ರವರಿ 21ರಂದು ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಲೂರು ಸಮೀಪದ ಹಳ್ಳಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕಳವಾಗಿತ್ತು. ಮಾರನೇ ದಿನ ಆಲೂರು ಮಾರಿಗುಡಿ ಕಳವು ನಡೆದಿದ್ದು ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳಿಂದ ಜನರು ಕಂಗಾಲಾಗಿದ್ದಾರೆ. ನಾನು ಬಡಾಕೆರೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಕಳವಾದ ಬಗ್ಗೆ ನನಗೆ ಅಪಾರವಾದ ನೋವಿದೆ. ನೋವು ಒಂದೆರಡು ಸಾಧಾರಣ ನೋವಲ್ಲ, ಆದರೆ ದೇವರನ್ನೇ ಕತ್ಕೊಂಡು ಮಾರಮೇಲೆ ಅದನ್ನು ಕಾಯಿ ಪೊಲೀಸರಿಗೆ ಆಯ್ದಿರ ಮೇಲೆ ಇನ್ನು ನಾವು ಯಾರನ್ನು ಕಾಯ್ತಾರೆ ಮಾರ್ರೆ? ಯಾರನ್ನು ಕಾಯ್ತಾರೆ ಕಾಯುವ ವಿಷಯ ಇದೆಯಾ? ಏನು ಕಾಯ್ದೆ ಹೊಂಗಿ ಕಾಯ್ತಾರೆ ಅದು ಹೇಳಿ ಸಾಕಾಯ್ತು, ಬಿಡ್ಬೇಡಿ ಆ ವಿಷಯ. ಇದನ್ನು ಕಾಯುವ ವ್ಯವಸ್ಥೆ ಅವರು ಮಾಡಬೇಕಾಗತ್ತೆ. ಇದನ್ನು ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಈ ದೇವಸ್ಥಾನ ಕಳ್ಳಾಟಿಗೆ ಅಂದ್ರೆ ನಮ್ಗೆ ಗಲಾಟೆ ಇರ್ತಿದ್ರಲ್ಲಿ. ಎಷ್ಟು ದೇವಸ್ಥಾನ ಆಯ್ತು? ದೇವಸ್ಥಾನ ಇನ್ನು ನಾಳೆ ಕೊಲ್ಲೂರು ದೇವಸ್ಥಾನ ಆಗುತ್ತೆ ನೋಡಿ. ಇವ್ರು ಹೀಗೆ ಮಾಡಿದ್ರೆ ಕೊಲ್ಲೂರು ದೇವಸ್ಥಾನ ಚಿನ್ನದ ರಥ ತಗೊಳ್ಳೋಗ್ತದೆ. ಚಿನ್ನದ ರಥ 50 ಕೋಟಿ ರೂಪಾಯಿ.